ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಜ್ಞಾನೋಕ್ತಿಗಳು ಪುಸ್ತಕ ಹಳೆ ಒಡಂಬಡಿಕೆ ಅಧ್ಯಾಯ 11 ವಾಕ್ಯ 20. ವಕ್ರ ಹೃದಯದವರು ಸರ್ವೇಶ್ವರನಿಗೆ ಅಸಹ್ಯರು, ಸನ್ಮಾರ್ಗಿಗಳು ಆತನ ಕೃಪೆಗೆ ಪಾತ್ರರು. ವಕ್ರ ಹೃದಯದವರು ಸರ್ವೇಶ್ವರನಿಗೆ ಅಸಹ್ಯರು, ಸನ್ಮಾರ್ಗಿಗಳು ಆತನ ಕೃಪೆಗೆ ಪಾತ್ರರು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ವಕ್ರತೆ ಅಥವಾ ವಿಕೃತೆ ಇದು ಮನುಷ್ಯನ ರೂಪವನ್ನು ತೋರಿಸ್ತದೆ. ನಮ್ಮ ಒಳಗೆ ಏನಿದೆ ಅದು ಹೇಗೆ ತಿಳಿತದೆ ನಮಗೆ? ಇತ್ತೀಚಿನ ಈ ಸಮಯದಲ್ಲಿ ವಿಜ್ಞಾನ ಮಾಡಿದಂಥ ಸಂಶೋಧನೆಯಿಂದ ಮನುಷ್ಯನ ಮನಸ್ಸಿನಲ್ಲಿ ಏನುಂಟು ಅದನ್ನು ತಿಳಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರನ್ನು ಏನೋ ಒಂದು ಪರೀಕ್ಷೆಗೆ ಒಳಪಡಿಸ್ತಾರೆ, ಅರೆಪ್ರಜ್ಞ ಸಮಯದ ಸ್ಥಿತಿಯಲ್ಲಿ ಇರ್ತಾರೆ. ಅವರ ಹತ್ರ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಉತ್ತರವನ್ನು ಪಡೆಯುತ್ತಾರೆ. ಯಾರಾದರೂ ಈ ಕ್ರಿಮಿನಲ್ಗಳಿದ್ದರೆ ಅವರಿಂದ ಬಾಯಿ ಬಿಡಿಸುವಂಥ ಒಂದು ರೀತಿಯ ವಿದ್ಯೆ, ಅದು ಎಷ್ಟರ ಮಟ್ಟಿಗೆ ಫಲಕಾರಿ ಗೊತ್ತಿಲ್ಲ, ಆದರೂ ಕೂಡ ಈ ಒಂದು ವಿದ್ಯೆಯನ್ನು ಬಳಸ್ತಾರೆ. ಮನುಷ್ಯನ ಮನಸ್ಸಿನಲ್ಲಿ ಏನುಂಟು, ಕುಖ್ಯಾತ ಕಳ್ಳರು, ದರೋಡೆಕೋರರು ಅಥವಾ ಇನ್ನೇನಾದರೂ ಸಮಾಜಕ್ಕೆ ದೇಶಕ್ಕೆ ಹಾನಿ ಮಾಡುವವರಿದ್ದರೆ ಅವರ ಬಾಯಿಂದ ಸತ್ಯ ಬರದೇ ಇದ್ದರೆ ಆಗ ಇಂಥ ಒಂದು ವಿದ್ಯೆಯನ್ನು ಅಥವಾ ಒಂದು ರೀತಿಯ ಈ ಒಂದು ಉಪಕರಣ ಉಪಯೋಗ ಮಾಡಿಕೊಂಡು ಮಾಹಿತಿಯನ್ನು ಪಡೆಯುತ್ತಾರೆ. ಯಾಕಾಗಿ ಹೀಗೆ ಅಂತ ಹೇಳಿದರೆ ನಮ್ಗೆ ಯಾಕೆ ತಿಳಿಯುವುದಿಲ್ಲ. ಯಾವಾಗ ಮನುಷ್ಯನು ಮಾತನಾಡ್ತಾನೆ ಮತ್ತು ತನ್ನ ಕೃತ್ಯದಲ್ಲಿ ಆತನು ಏನು ಮಾಡ್ತಾನೆ ಆಗ ತಿಳುವಳಿಕೆ ಬರ್ತದೆ. ಈ ಮನುಷ್ಯನು ಆತನ ಒಳಗೇನುಂಟು ಮತ್ತು ಯಾವ ರೀತಿಯ ಈ ವ್ಯಕ್ತಿ ಆಗಿದ್ದಾಳೆ ಎಂಬುದನ್ನು ನಾವು ಕಂಡುಕೊಳ್ಬೋದು. ಕಳೆದ ವಾರದಲ್ಲಿ ನಾನು ಒಂದು ವಿಡಿಯೋ ಚಿತ್ರ ನೋಡಿದೆ. ಅದೊಂದು ರಾಜಕುಮಾರಿಯ ಬಗ್ಗೆ. ಪಾಶ್ಚಾತ್ಯ ದೇಶಗಳಲ್ಲಿ ಆ ರಾಜಕುಮಾರಿಯ ಬಗ್ಗೆ ದೊಡ್ಡ ಅಭಿಮಾನ ಇತ್ತು. ಈ ಒಂದು ಕ್ಲೋಸ್ಡ್ ಮೆಂಟ್ಯಾಲಿಟಿ, ಪ್ರಪಂಚಕ್ಕೆ ಮುಚ್ಚಿಕೊಂಡಿರುವಂಥ ಒಂದು ಪ್ರದೇಶದಲ್ಲಿ ಇಂಥ ಒಂದು ವಿಕಾಸ ಹೊಂದಿದಂಥ ಒಂದು ಮನೋಭಾವ ಈ ರಾಜಕುಮಾರಿಯದ್ದು ಅಂತ ಎಲ್ಲರೂ ಕೂಡ ಒಪ್ಪಿಕೊಳ್ಳುತ್ತಿದ್ದರು. ಇತ್ತೀಚೆಗೆ ನಡೆದಂಥ ಗಲಭೆಗಳನ್ನು ನೋಡಿದಾಗ ಅವರ ಪ್ರತಿಕ್ರಿಯೆಯನ್ನು ಕೇಳಿದರು. ನೀವೇನು ಹೇಳ್ತೀರಾ ಅಂತ ಹೇಳಿಕೊಂಡು ಆಗ ರಾಜಕುಮಾರಿ ಹೇಳಿದಂಥ ಮಾತುಗಳನ್ನು ಕೇಳಿ ಯಾರೆಲ್ಲರೂ ಕೂಡ ಅವರ ಬಗ್ಗೆ ಉತ್ತಮ ಮತ್ತು ಉನ್ನತ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ಅವರು ಹೇಳಿದರು, ಇದು ಇನ್ನೊಂದು ಮುಖ.
ಈ ರಾಜಕುಮಾರದ್ದು ಇದು ಇನ್ನೊಂದು ಮುಖ. ಇಷ್ಟ ತನಕ ನಮಗೆ ಅದು ತಿಳಿದೇ ಇರಲಿಲ್ಲ ಅಂತ ಹೇಳಿಕೊಂಡು ಅನೇಕ ಬಾರಿ ಹೀಗೇನಾಗ್ತದೆ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯನ್ನು ಅವರು ಹೀಗೆ ಹೀಗೆ ಅಂತ ತಿಳ್ಕೊಳ್ತೇವೆ. ಅದರ ಒಂದು ಸಮಯ ಬಂದಾಗ ನಮಗೆ ನಿಜ ರೂಪ ತಿಳಿಯುತ್ತದೆ. ನಾವು ಇಷ್ಟು ತನಕ ಏನನ್ನು ಅಂದುಕೊಂಡಿದ್ದೆವು ಆ ರೀತಿಯಲ್ಲಿ ಈ ವ್ಯಕ್ತಿ ಅಲ್ಲ, ಅವರ ನಿಜವಾದ ರೂಪ ಈಗ ತಿಳಿಯಿತು ನಮಗೆ ಅಂತ ನಾವು ಅರ್ಥ ಮಾಡಿಕೊಳ್ತೇವೆ. ನಾವು ಎಷ್ಟೇ ಒತ್ತಿಡ್ಬೋದು, ಎಷ್ಟೇ ಅಡಗಿಸಿಡ್ಬೋದು ನಮ್ಮ ವ್ಯಕ್ತಿತ್ವವನ್ನು, ಆದರೆ ಒಂದು ಸಮಯದಲ್ಲಿ ಅದು ಹೊರಗೆ ಬಂದೇ ಬರ್ತದೆ. ಎಷ್ಟು ಕೂಡ ನಾವು ಅಡಗಿಸಿಟ್ರೂ ಕೂಡ ಅದು ಒಂದಲ್ಲ ಒಂದು ಸಮಯದಲ್ಲಿ ಹೊರಗೆ ಬಂದೇ ಬಿಡ್ತದೆ ನಮ್ಮ ವ್ಯಕ್ತಿತ್ವ. ಅದಕ್ಕಾಗಿ ಯೇಸು ಸ್ವಾಮಿ ಒಂದ್ಸಲ ಹೀಗೆ ಹೇಳಿದ್ದಾರೆ ಅಂತ ಹೇಳಿದರೆ, ಸುತ್ತಮುತ್ತಲಿರುವಂಥ ಆ ಧಾರ್ಮಿಕ ವ್ಯಕ್ತಿಗಳು ಅವರೇನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಯಾವಾಗಲೂ ಕೂಡ ಯೇಸು ಸ್ವಾಮಿಯಲ್ಲಿ ತಪ್ಪನ್ನು ಹುಡುಕುತ್ತಿದ್ದರು. ಅವರು ಹೇಳಿದರು, ನಾವೆಲ್ಲರೂ ಕೂಡ ಈ ಧಾರ್ಮಿಕ ಆಚಾರ ವಿಚಾರಗಳನ್ನು ಪಾಲಿಸುವವರು. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರತಿಯೊಂದು ಈ ಧಾರ್ಮಿಕ ರೀತಿಯನ್ನು ನಾವು ಆಚರಣೆ ಮಾಡ್ತೇವೆ, ಪಾಲಿಸ್ತೇವೆ, ಆದರೆ ನೀವ್ಯಾಕೆ ಪಾಲಿಸುವುದಿಲ್ಲ? ಆ ರೀತಿ ಯಾವುದಂತ ಹೇಳಿದರೆ, ಈ ಧಾರ್ಮಿಕ ಮುಖಂಡರು ಅವರೇನು ಮಾಡ್ತಿದ್ದಾರೆ ಹೇಳಿದ್ರೆ, ಊಟ ಮಾಡುವುದರ ಮೊದಲಿಗೆ ಅವರು ಕೈ ತೊಳೆತಿದ್ದರು. ಯಾಕಂತ ಹೇಳಿದರೆ, ಕೈಯಲ್ಲಿ ಮಲಿನತೆ ಉಂಟು, ಮಣ್ಣು ಉಂಟು ಎಂಬುದಕ್ಕೆ ಅಲ್ಲ, ಅದೊಂದು ಧಾರ್ಮಿಕ ರೀತಿಯಾಗಿತ್ತು. ಒಂದು ಸ್ವಲ್ಪ ನೀರನ್ನು ಹಾಕಿ ಹೀಗೆ ಮಾಡೋದು ಅಷ್ಟೇ. ಅದು ಕೊಳೆ ತೆಗೆಯುವಂಥ ರೀತಿ ಅಲ್ಲ ಅದು. ಎಲ್ಲಿಯಾದರೂ ಪೇಟೆಗಳಿಗೆ ಹೋದರೆ ವಾಪಸ್ ಬಂದಾಗ ಪುನಃ ಹಾಗೆ ಒಂದು ಸ್ವಲ್ಪ ನೀರನ್ನು ತಗೊಳ್ಳು, ಹೀಗೆ ಮಾಡೋದು ಅಷ್ಟೇ. ಶುದ್ಧಿ ಆಯಿತು. ಯಾಕಂತ ಹೇಳಿದರೆ, ಅಲ್ಲಿ ಹೊರಗಡೆ ಹೋದಾಗ ಯಾರನ್ನು ಭೇಟಿ ಮಾಡಿದ್ದೀರಿ, ಅವರು ಒಂದು ವೇಳೆ ಮಲಿನ ವ್ಯಕ್ತಿಗಳಾಗಿದ್ದರೆ ಅವರನ್ನು ಮುಟ್ಟಿದರೆ ಆ ಮಲಿನತೆಯನ್ನು ತೆಗಿಬೇಕು. ಅದಕ್ಕಾಗಿ ಸ್ವಲ್ಪ ನೀರನ್ನು ತೆಗೆದು ಹೀಗೆ ಮಾಡೋದು, ಶುದ್ಧತೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಈ ಮಲಿನತೆ ಎಲ್ಲಿ ಉಂಟು? ಕೈ ತೊಳೆಬೇಕು, ಸರಿ, ಮುಖ ತೊಳೆಯಬೇಕು. ಯಾಕಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಿಂದ ಅದು ಸರಿ ಮಾಡಬೇಕು. ಏನೋ ಕ್ರಿಮಿಗಳು ಇರ್ತವೆ, ಅವುಗಳನ್ನು ತೊಳೆಯಬೇಕು. ಆದರೆ ಆ ರೀತಿಯನ್ನು ಮಾಡುವುದಕ್ಕೋಸ್ಕರ ಮಾಡುವುದುಂಟು, ಸರಿಯಲ್ಲ, ಕಪಟತನ ಅದು. ಒಂದು ವೇಳೆ ನಾವು ಈ ಒಂದು ಬಾಹ್ಯ ರೀತಿಯನ್ನು ಪಾಲಿಸಿ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಬೇಕಾದಷ್ಟು ಕೆಟ್ಟತನ ತುಂಬಿದ್ದರೆ ಈ ಧಾರ್ಮಿಕ ರೀತಿ ನಮ್ಮನ್ನು ಶುದ್ಧ ಮಾಡುವುದಿಲ್ಲ, ಶುಚಿ ಮಾಡುವುದಿಲ್ಲ. ಮೊದಲೇನು ಮಾಡಬೇಕಂತ ಹೇಳಿದರೆ, ಒಳಗಿರುವಂತಹ ಕೆಟ್ಟತನ್ನು ನಾವು ಶುಚಿ ಮಾಡಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ಏನು ಹೊರಗಡೆಯಿಂದ ಮನುಷ್ಯನ ಒಳಗೆ ಹೋಗ್ತದೆ ಅದು ಮನುಷ್ಯನನ್ನು ಮಲಿನ ಮಾಡುವುದಿಲ್ಲ. ಆಹಾರವನ್ನು ಸೇವಿಸ್ತೇವೆ ನಾವು, ಮಲವಾಗಿ ಹೊರಗೆ ಹೋಗ್ತದೆ. ಆದರೆ ಏನು ಮನುಷ್ಯನ ಒಳಗಿನಿಂದ ಹೊರಗೆ ಬರ್ತದೆ ಅದು ಮನುಷ್ಯನನ್ನು ಮಲಿನ ಮಾಡ್ತದೆ. ಏನು ಬರ್ತದೆ ಮನುಷ್ಯನ ಒಳಗಿನಿಂದ ಹೊರಗೆ? ಏನು ಬರ್ತದೆ ಅಂತ ಹೇಳಿದರೆ, ಸುಳ್ಳು ಹೇಳುವಂಥದ್ದು, ಆಮೇಲೆ ಕದಿಯುವುದು, ವ್ಯಭಿಚಾರ ಮಾಡುವುದು ಅಥವಾ ಅಂಥ ಚಿಂತನೆಗಳು, ಕೆಟ್ಟ ಯೋಚನೆಗಳು, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವುದು, ಇವೆಲ್ಲ ಎಲ್ಲಿಂದ ಹೊರಹೊಮ್ಮಿ ಬರ್ತವೆ? ಮನುಷ್ಯನ ಹೃದಯದಿಂದ, ಮನಸ್ಸಿನಿಂದ ಹೊರಗೆ ಬರ್ತದೆ. ಅಂಥ ಮನುಷ್ಯನು ಎಷ್ಟು ಶುದ್ಧೀಕರಣ ಮಾಡಿದರೆ ಕೂಡ ಆತನು ಕೆಟ್ಟತನ್ನೇ ಮಾಡ್ತಾನೆ. ಆತ ಈ ಸ್ವಲ್ಪ ನೀರು ಆತನನ್ನು ತೊಳೆದು ಶುಚಿ ಮಾಡುವುದಿಲ್ಲ, ಶುದ್ಧೀಕರಣ ಮಾಡುವುದಿಲ್ಲ. ಆ ವಕ್ರತೆ ಅಥವಾ ವಿಕ್ರತೆ ಅದು ಮನುಷ್ಯನ ಒಳಗೆ ಉಂಟು, ಹೃದಯದಲ್ಲಿ ಉಂಟು, ಮನಸ್ಸಿನಲ್ಲಿ ಉಂಟು. ಅದನ್ನು ಶುದ್ಧಿ ಮಾಡಬೇಕು. ಅದು ದೇವರಿಗೆ ಅದು ಮಹಿಮೆ ಕೊಡುವುದಿಲ್ಲ. ದೇವರಿಗೆ ಅಂಥವರು ಅಸಹ್ಯರು. ಹಲವಾರು ಬಾರಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಒಳಿತನ್ನು ಮಾಡುವಾಗ ಅವರ ಸುತ್ತಮುತ್ತಲಿರುವಂಥ ಈ ಧಾರ್ಮಿಕ ಮುಖಂಡರಂತ ಹೇಳಿಕೊಡುವಂಥ ವರ್ಗದವರು, ಬೋಧಕರು ಯೇಸು ಸ್ವಾಮಿಯಲ್ಲಿ ಪ್ರತಿ ಸಾರಿ ಕೂಡ ಅವರು ತಪ್ಪು ಹುಡುಕ್ತಿದ್ದರು. ಆಗ ಯೇಸು ಸ್ವಾಮಿ ಅವರಿಗೆ ನೇರವಾಗಿ ಹೇಳಿದುಂಟು. ಏನಂತ ಹೇಳಿದರೆ, ನೀವು ಈ ಬಣ್ಣ ತೆಗೆದಂಥ ಗೋರಿಗಳು ಅಂತ ಹೇಳಿಕೊಂಡು, ಮೇಲಕ್ಕೆ ಚಂದ ಕಾಣ್ತವೆ ಗೋರಿಗಳು, ಅದರ ಒಳಗೇನುಂಟು? ಹುಳಗಳಿವೆ.
ಅದಕ್ಕಾಗಿ ಈ ಹೊರಗಡೆಯಿಂದ ತಾವು ಪರಿಶುದ್ಧರು ಅಂತ ತೋರಿಸುವಂಥ ವ್ಯಕ್ತಿಗಳು ತಮ್ಮ ಬಾಹ್ಯಾಚರಣೆಯಲ್ಲಿ ಅವರ ಜೀವನದಲ್ಲಿ ತುಂಬಿ ಹೋಗಿತ್ತು ಕೆಟ್ಟದನ. ಅದು ದೇವರಿಗೆ ಹಿಡಿಸಿದ್ದಿಲ್ಲ. ಯೇಸು ಸ್ವಾಮಿ ಅವರನ್ನು ಕಡಾಖಂಡಿತವಾಗಿ ಅವರನ್ನು ಖಂಡಿಸಿದ್ದನ್ನು ನಾವು ನೋಡುತ್ತೇವೆ. ಏನು ದೇವರಿಗೆ ಹಿಡಿಸ್ತದೆ ಅಂತ ಹೇಳಿದರೆ ಶುದ್ಧ ಮನಸ್ಸು. ಸನ್ಮಾರ್ಗಿಗಳು, ಸತ್ಯದ ದಾರಿಯಲ್ಲಿ ನಡೆಯುವವರು ದೇವರ ಕೃಪೆಗೆ ಅವರು ಬಾಧ್ಯರಾಗಿದ್ದಾರೆ. ಕೆಲವರು ಇರ್ತಾರೆ, ಅವರ ಜೀವನದಲ್ಲಿ ಏನು ಸಂಪಾದಿಸಿಟ್ಟದಿಲ್ಲ, ಆದರೆ ಯಾವತ್ತೂ ಕೂಡ ನಿಯತ್ತು ಬಿಟ್ಟು ಅವರು ಜೀವಿಸುವುದಿಲ್ಲ. ಸತ್ಯವೇ ಅವರಿಗೆ ದೇವರು, ನೀತಿಯೇ ಅವರಿಗೆ ದೇವರು. ಒಬ್ಬ ಅಧಿಕಾರಿ ತನ್ನ ಮೇಜಿನ ಮೇಲೆ ಒಂದು ಫಲಕವನ್ನು ಇಟ್ಟಿದ್ದರು, ನನಗೆ ನಿಮ್ಮ ಲಂಚ ಬೇಡ ಅಂತ ಹೇಳಿಕೊಂಡು. ಇಂಥ ವ್ಯಕ್ತಿಗಳು ಭಾರಿ ಅಪರೂಪಗಿರ್ತಾರೆ. ಬರುವುದಕ್ಕಿಂತ ಮುಂಚೆನೇ ಅಲ್ಲಿ ಫಲಕ ಉಂಟು ಅಂತ ಹೇಳಿದರೆ, ನಾನೊಬ್ಬ ಪ್ರಾಮಾಣಿಕ ಮನುಷ್ಯ, ನನಗೆ ನಿಮ್ಮ ಲಂಚ ಬೇಕಾಗಿಲ್ಲ, ನಾನು ಮಾಡಿದ ಕೆಲಸಕ್ಕೆ ಸರ್ಕಾರ ನನಗೆ ವೇತನ ಕೊಡುತ್ತದೆ, ಅದು ನನಗೆ ಸಾಕು ಅಂತ ಹೇಳಿಕೊಂಡು. ತುಂಬ ಅಪರೂಪಕ್ಕೆ ಇಂಥ ವ್ಯಕ್ತಿಗಳು ನಮಗೆ ಸಿಗ್ತಾರೆ. ಪ್ರಾಮಾಣಿಕತೆಯೇ ಅವರಿಗೆ ಒಂದು ಆದರ್ಶ. ಅವರ ಜೀವನದಲ್ಲಿ ಕೆಟ್ಟದನ್ನು ಮಾಡಲಿಕ್ಕೆ ಹೋಗಲ್ಲ ಅವರು, ಬೇಡ ಅವರಿಗೆ. ಏನುಂಟು ಅದರಲ್ಲಿ ತೃಪ್ತಿ ಉಂಟು. ಇಂಥ ಮನುಷ್ಯರು ದೇವರಿಗೆ ಪ್ರಿಯರು, ದೇವರ ಕೃಪೆಗೆ ಅವರು ಬಾಧ್ಯಸ್ಥರು. ಇನ್ನು ಕೆಲವರು ಇರ್ತಾರೆ, ಎಷ್ಟು ದೋಚಿದರೂ ಕೂಡ ಸಾಕಾಗಲ್ಲ. ಮತ್ತೇನು ಮಾಡ್ತಾರೆ ಅಂತ ಹೇಳಿದರೆ, ದೇವರ ಕಣ್ಣಿಗೆ ಮಣ್ಣು ಹಾಕಲಿಕ್ಕೆ ಈ ದೋಚಿದರಲ್ಲಿ ಸ್ವಲ್ಪವನ್ನು ಕೊಂಡು ಹೋಗಿ ಈ ಹುಂಡಿಗೋ ಅಥವಾ ದೇವಾಲಯಕ್ಕೋ ಕೊಂಡು ಹೋಗಿ ಹಾಕ್ತಾರೆ. ದೇವರು ಎಲ್ಲವನ್ನು ನೋಡ್ತಾರೆ, ದೇವರು ಎಲ್ಲವನ್ನು ಕೂಡ ನೋಡ್ತಾರೆ. ಓರ್ವ ವ್ಯಕ್ತಿ ತುಂಬ ಬಡವೆ, ಆಕೆ ವಿಧವೆ. ಅವರ ಒಂದು ಚಿಕ್ಕ ನಾಣ್ಯವನ್ನು ಈ ದೇವಾಲಯದ ಹುಂಡಿಯಲ್ಲಿ ಹಾಕಿದರು. ಯೇಸು ಸ್ವಾಮಿ ಹೇಳಿದರು, ಎಲ್ಲರೂ ಹಾಕಿದ್ದಕ್ಕಿಂತಲೂ ಕೂಡ ಮಿಗಿಲಾಗಿ ಈ ಬಡ ವಿಧವೆ ಹಾಕಿದರು ಅಂತ ಹೇಳಿಕೊಂಡು. ಎಲ್ಲರೂ ಹಾಕಿದರು ಯಾವುದರಿಂದ? ತಮ್ಮಲ್ಲಿ ಇದ್ದುದರಲ್ಲಿ ಮಿಕ್ಕಿ ಹೋದುದರಲ್ಲಿ ಅವರು ಸ್ವಲ್ಪವನ್ನು ಹಾಕಿದರು. ಆದರೆ ಈ ಬಡ ವಿಧವೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಆಕೆಯಲ್ಲಿದ್ದಂಥ ಎಲ್ಲವನ್ನು ಅಂತ ಹೇಳಿದರೆ, ಅವತ್ತಿಗೆ ಏನು ಬೇಕಿತ್ತು ಆಕೆಗೆ ಊಟ ಮಾಡಲಿಕ್ಕೆ, ಅದನ್ನೇ ಕೊಂಡು ಹೋಗಿ ದೇವರ ಹುಂಡಿಯಲ್ಲಿ ಹಾಕಿದಳು. ದೇವರಿಗೆ ತುಂಬ ಅದು ಹಿಡಿಸಿತು. ಯೇಸು ಸ್ವಾಮಿ ಹೇಳ್ತಾರೆ, ಈಕೆ ಹಾಕಿದಂಥ ಆ ಹಣ ಎಲ್ಲರೂ ಹಾಕಿದ್ದಕ್ಕಿಂತಲೂ ಕೂಡ ಅದು ಮಿಗಿಲಾದುದು ಅಂತ ಹೇಳಿಕೊಂಡು. ಹೇಗೆ ಅದು ಒಬ್ಬರಲ್ಲಿ ಆಕೆಯಲ್ಲಿ ಸ್ವಲ್ಪ ಹಣ ಬಂತು, ಇನ್ನು ಉಳಿದವರಲ್ಲಿ ಕೂಡ ಅಷ್ಟು ಹಣ ಬಂತು, ಆಕೆಯಲ್ಲಿ ಯಾಕೆ ಬಂದಿಲ್ಲ? ಯಾಕಾಗಿ ಒಂದೇ ಈ ಶ್ರೇಣಿಯಲ್ಲಿ ಕೆಲಸ ಮಾಡುವಂಥ ಒಬ್ಬರಲ್ಲಿ ಅವರಿಗೆ ಬೇಕಾದಷ್ಟು ಮಾತ್ರ ಇರ್ತದೆ, ಇನ್ನು ಕೆಲವರಲ್ಲಿ ಕೂಡ ಬೇಕಾದಷ್ಟು ಇರ್ತದೆ? ಹೇಗೆ ಅದು? ಉತ್ತರ ಸರಳವಾಗಿದೆ. ಒಬ್ಬರಲ್ಲಿ ಅವರಿಗೆ ಬೇಕಾದಷ್ಟು ಮಾತ್ರ ಇದೆ. ಯಾಕಂತ ಹೇಳಿದರೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ತನಗೆಷ್ಟು ಬೇಕು, ತನ್ನ ಪರಿವಾರಕ್ಕೆ ಎಷ್ಟು ಬೇಕು, ಸಂಬಳ ಬರ್ತದೆ, ವೇತನ ಬರ್ತದೆ, ತನಗೆ ಸಾಕು ಅಂತ ತೃಪ್ತಿಯಿಂದ ಇದ್ದಾರೆ. ಇನ್ನು ಉಳಿದವರು ಏನು ಮಾಡ್ತಾರೆ? ಬಂದದ್ದು ಬರಲಿ ಅಂತ ಹೇಳಿಕೊಂಡು ಅವರು ದೋಚುತ್ತಲೇ ಇರ್ತಾರೆ. ಅದಕ್ಕಾಗಿ ಹೀಗೆ ಯಾರು ಸತ್ಪುರುಷರಿದ್ದಾರೆ, ಸತ್ಯದ ದಾರಿಯಲ್ಲಿ ನಡೆಯುತ್ತಾರೆ, ಅವರು ದೇವರಿಗೆ ಪ್ರಿಯರಾಗಿದ್ದಾರೆ. ದೇವರ ಆಶೀರ್ವಾದ ಅವರ ಮೇಲೆ, ಅವರ ಕುಟುಂಬದ ಮೇಲೆ ಇರ್ತದೆ. ಯಾರು ದೋಚಿಕೊಂಡು ಹೋಗಿದ್ದಾರೆ, ಅದು ಒಂದಲ್ಲ ಇನ್ನೊಂದು ದಿವಸ ಅದು ಖಾಲಿಯಾಗಿ ಹೋಗೇ ಹೋಗ್ತದೆ. ಎಷ್ಟು ಜೋಪಾನ ಮಾಡಿ ಕೂಡಿಟ್ಟರೂ ಕೂಡ ಹೋಗ್ತದೆ. ಒಂದು ಪರಿವಾರ ಉಂಟು, ನನಗೆ ತಿಳಿದುಂಟು. ಒಂದು ಕಾಲದಲ್ಲಿ ದೊಡ್ಡ ಪರಿವಾರ, ಆ ಊರಿನಲ್ಲೇ ಅವರಿಗೆ ದೊಡ್ಡ ಹೆಸರು.
ಆದರೆ ಅವರ ಮಕ್ಕಳ ಕಾಲದಲ್ಲಿ ಅದೆಲ್ಲ ಹೊರಟು ಹೋಯಿತು. ಯಾಕಂತ ಹೇಳಿದರೆ ಅವರು ಆ ಒಂದು ಸ್ಥಾನಕ್ಕೆ ತಲುಪಿದ್ದು ದೊಡ್ಡಸ್ತಿಕೆಯನ್ನು ಅವರು ಸಂಪಾದಿಸಿದಲ್ಲ, ಅದು ಕಸಿದಂತಹ ಆ ದೊಡ್ಡಸ್ತಿಕೆ ಯಾರಿಗೇ ಸಿಗಬೇಕಿತ್ತು ಅದನ್ನು ಕಸಿದುಕೊಂಡು ಬಂದು ಈ ಊರಿನಲ್ಲಿ ಅದನ್ನು ತೋರಿಸಿದರು. ಅದಕ್ಕಾಗಿ ಅವರ ಮಕ್ಕಳ ಕಾಲದಲ್ಲಿ ಅದೆಲ್ಲ ಹೊರಟು ಹೋಯಿತು. ನಾವೆಲ್ಲಿ ದೇವರಲ್ಲಿ ಹೋಗುವಂಥ ದಾರಿಯಲ್ಲಿ ಸ್ವಲ್ಪ ಅಡ್ಡವಾಗಿ ಹೋದರೆ ನಾವು ಖಂಡಿತವಾಗಿಯೂ ದೇವರಲ್ಲಿ ಹೋಗಿ ತಲುಪುವುದಿಲ್ಲ. ವಕ್ರದೃಷ್ಟಿ, ವಕ್ರತೆಯನ್ನು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿದ್ದರೆ ಅದನ್ನು ತೆಗೆದು ಹಾಕಲಿಕ್ಕೆ ನಮಗೆ ದಾರಿ ಉಂಟು. ನಾವು ಶಾಶ್ವತವಾಗಿ ಹಾಗೇನೆ ಉಳಿಬೇಕಾಗಿಲ್ಲ. ವಿಮೋಚನೆಯನ್ನು ತೆಗೆದುಕೊಂಡು ತಂದಂಥ ಯೇಸು ಸ್ವಾಮಿ ನಮಗೆ ಅದನ್ನು ತೋರಿಸಿಕೊಟ್ಟಿದ್ದಾನೆ. ಏನು ಮಾಡಬೇಕಂತ ಹೇಳಿದರೆ ನಾವು ಪಶ್ಚಾತ್ತಾಪ ಪಡಬೇಕು. ಯೇಸು ಸ್ವಾಮಿ ಈ ದೇವರ ಸಾಮ್ರಾಜ್ಯವನ್ನು ಸಾರುವಾಗ ಇಂಥ ವ್ಯಕ್ತಿಗಳು ಅಲ್ಲಿ ಇದ್ದರು. ನಾವು ನೋಡ್ಬೋದು, ಜಕ್ಕಾಯನ ಜೀವನದಲ್ಲಿ ತುಂಬ ದೋಚಿದನು, ನೆಮ್ಮದಿ ಇಲ್ಲ, ಜೀವನ ಪರಿವರ್ತನೆ ಮಾಡಿದನು. ದೇವರು ಹೇಳಿದರು, ಯೇಸು ಸ್ವಾಮಿ ಹೇಳಿದರು, ಇವತ್ತು ಈ ಮನೆಗೆ ವಿಮೋಚನೆ ಬಂದಿದೆ ಅಂತ ಹೇಳಿಕೊಂಡು. ಯೇಸು ಸ್ವಾಮಿ ಶಿಲುಬೆ ಮೇಲೆ ನರಳುತ್ತಿರುವಾಗ ಬಲಬದಿಯಲ್ಲಿ ಒಬ್ಬ ಕಳ್ಳ ಇದ್ದನು. ಇಡೀ ಜೀವನದಲ್ಲೇ ಕಳ್ಳತನ ಮಾಡಿದವನು. ಕೊನೆಯ ಕ್ಷಣಕ್ಕೆ ಆತನು ಯೇಸು ಸ್ವಾಮಿಯಲ್ಲಿ ಬೇಡಿದನು, ಸ್ವಾಮಿಯೇ, ಇವತ್ತು ನೀವು ಪರಂಧಾಮಕ್ಕೆ ಹೋಗುವಾಗ ನನ್ನ ನೆನಪನ್ನು ಮಾಡಿರಿ ಅಂತ ಹೇಳಿಕೊಂಡು ಯೇಸು ಸ್ವಾಮಿ ಆಶ್ವಾಸನೆ ನೀಡಿದರು. ಇವತ್ತಿನ ದಿವಸ ನೀನು ನನ್ನ ಜೊತೆ ಸ್ವರ್ಗಲೋಕದಲ್ಲಿ ಇರುವೆ ಅಂತ ಹೇಳಿಕೊಂಡು. ನೋಡಿ ಪ್ರಿಯರೇ, ಕೊನೆಯ ತನಕ ನಮಗೆ ಅವಕಾಶ ನೀಡ್ತಾರೆ ದೇವರು ಸರಿಯಾಗಲಿಕ್ಕೆ. ಓರ್ವ ಸ್ತ್ರೀ ಇದ್ದಳು, ಜೀವನದಲ್ಲಿ ಕೆಟ್ಟತನವನ್ನೇ ಮಾಡಿದಳು. ಆಕೆ ಬಂದು ಯೇಸು ಸ್ವಾಮಿಯ ಕಾಲಿಗೆ ಸುಗಂಧ ತೈಲವನ್ನು ಎರೆಯುತ್ತಾಳೆ. ಮೊದಲು ದುಃಖದಿಂದ ಯೇಸು ಸ್ವಾಮಿಯ ಕಾಲುಗಳನ್ನು ತೊಳೆಯುತ್ತಾಳೆ. ಯೇಸು ಸ್ವಾಮಿಯ ಆಕೆಗೆ ಆಶೀರ್ವಾದ ನೀಡುತ್ತಾರೆ. ಇನ್ನೊಬ್ಬ ವ್ಯಕ್ತಿ ಇದ್ದಳು, ಇನ್ನೊಬ್ಬ ಸ್ತ್ರೀ. ಆಕೆ ಕೆಟ್ಟ ಕೃತ್ಯವನ್ನು ನಡೆಯುವಾಗಲೇ ಈ ಧಾರ್ಮಿಕ ಮುಖಂಡರು ಎಳೆದುಕೊಂಡು ಬಂದಿದ್ದರು, ಬೋಧಕರು ಯೇಸು ಸ್ವಾಮಿಯಲ್ಲಿ. ಈಕೆಗೆ ಇಂಥ ಶಿಕ್ಷೆ ಕೊಡಬೇಕಂತ ಮೋಸ ಬರೆದಿಟ್ಟಿದ್ದಾನೆ ಅಂತ ಹೇಳಿಕೊಂಡು. ತಪ್ಪು ಮಾಡದವರು ಯಾರಿದ್ದಾರೆ ಅಂತ ಯೇಸು ಸ್ವಾಮಿ ನೆಲದ ಮೇಲೆ ಬರೆದರು. ಒಬ್ಬೊಬ್ಬರೇ ಕಾಲು ಕಿತ್ತು ಹೋದರು. ಕೊನೆಗೆ ಉಳಿದವಳು ಆಕೆ ಒಬ್ಬಳು ಮಾತ್ರ. ಯೇಸು ಸ್ವಾಮಿ ಕೇಳಿದರು, ಯಾರು ಕೂಡ ನಿನ್ನನ್ನು ಕಲ್ಲಿನಿಂದ ಹೊಡೆಯಲಿಲ್ವೇ ಅಂತ ಹೇಳಿಕೊಂಡು. ಇಲ್ಲ ಸ್ವಾಮಿ ಅಂತ ಹೇಳಿದರು ಆಕೆ. ಯೇಸು ಸ್ವಾಮಿ ಹೇಳ್ತಾರೆ, ಹೋಗು, ಇನ್ನು ಮುಂದೆ ಹಾಗೆ ಮಾಡಬೇಡ ಅಂತ ಹೇಳಿಕೊಂಡು. ಜೀವನ ಬದಲಾಯಿತು. ನಾವು ವಕ್ರತೆಯನ್ನು ಹೊಂದಿದವರಂತ ನಾವು ದುಃಖದಿಂದಲೇ ಇರಬೇಕಂತಲ್ಲ. ಯೇಸು ಸ್ವಾಮಿ ನಮಗೆ ದಾರಿ ತೋರಿಸಿದ್ದಾರೆ. ನಾವೇನು ಮಾಡಬೇಕಂತ ಹೇಳಿದರೆ ಪಶ್ಚಾತ್ತಾಪ ಪಡಬೇಕು, ಪರಿವರ್ತನೆಗೊಳ್ಬೇಕು. ನಾವು ಕೂಡ ನೆಮ್ಮದಿಯ ಮತ್ತು ಸಂತೋಷದ ಜೀವನವನ್ನು ಮಾಡಬಹುದು. ನಮ್ಮ ವಕ್ರತೆಯನ್ನು ನಾವು ಹೊರಗೆ ಅದನ್ನು ತೆಗೆದು ಬೀಸಾಡಬೇಕು. ಏನೇ ಕೆಟ್ಟದಿರ್ಬೋದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ. ನಮ್ಮ ದೇವರೇನಂತ ಹೇಳಿದರೆ ಅವಕಾಶವನ್ನು ನೀಡುವಂಥ ದೇವರು. ಒಂದರ ನಂತರ ಇನ್ನೊಂದು ಅವಕಾಶವನ್ನು ನೀಡ್ತಾರೆ. ನಾವೇನು ಮಾಡಬೇಕಂತ ಹೇಳಿದರೆ ಅವಕಾಶವನ್ನು ಗಳಿಸಿ ನಾವು ಸತ್ಯದ ದಾರಿಯಲ್ಲಿ ನಡೆದರೆ ಯೇಸು ಸ್ವಾಮಿ ದೇವರು ನಮಗೆ ನೆಮ್ಮದಿ ನೀಡ್ತಾರೆ. ಸ್ವರ್ಗ ಲೋಕದಲ್ಲಿ ಅವರ ಜೊತೆ ನಾವು ಬಾಳ್ಬಹುದು. ಈ ದೇವದೂತರು, ಸಂತ ಭಕ್ತರ ಗಣದೊಂದಿಗೆ ನಾವು ದೇವರಿಗೆ ಜಯಘೋಷವನ್ನು ಹಾಡುತ್ತಾ ನಮ್ಮ ಇಡೀ ಈ ಸ್ವರ್ಗಲೋಕದ ಜೀವನವನ್ನು ಆನಂದದಿಂದ ಅಲ್ಲಿ ಜೀವಿಸಬಹುದು. ಕರ್ತರಾದ ದೇವರೇ, ಇವತ್ತಿನ ಈ ದಿವಸಕ್ಕಾಗಿ ನಾವು ನಿಮ್ಮನ್ನು ಹರಸುತ್ತೇವೆ, ಸ್ತುತಿಸುತ್ತೇವೆ. ನಾವು ಎಂದಿಗೂ ಕೂಡ ವಕ್ರ ಹೃದಯದವರಾಗಿ ಇರದೆ ಸತ್ಪುರುಷರಾಗಿ ಜೀವಿಸುವಂತೆ ನಮ್ಮನ್ನು ನೀವು ಆಶೀರ್ವದಿಸಿರಿ. ನಮ್ಮಲ್ಲಿರುವಂಥ ಕೆಟ್ಟತನ, ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿರುವಂಥ ಕೆಟ್ಟತನವನ್ನು ತೆಗೆದು ಹೊರಕ್ಕೆ ಬೀಸಾಡಲಿಕ್ಕೆ ಒಳ್ಳೆಯ ಯೋಚನೆಗಳು, ಒಳ್ಳೆಯ ಮಾತುಗಳು, ಇನ್ನೊಬ್ಬರಿಗೆ ಉಪಕಾರಕ್ಕೆ ಬೀಳುವಂಥ ಆ ಕೃತ್ಯಗಳಿಂದ ಜೀವಿಸಲಿಕ್ಕೆ ನಮ್ಮನ್ನು ಆಶೀರ್ವದಿಸಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ
ಎಲ್ಲ ಸಹೋದರ ಸಹೋದರರ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ. ಅವರಿಗೆ ಬೇಕಾದಂಥ ಆರೋಗ್ಯವನ್ನು, ಮನಸ್ಸಿನ ನೆಮ್ಮದಿಯನ್ನು ನೀಡಿದಿರಿ. ಮಕ್ಕಳಿಗೆ ಶಿಕ್ಷಣವನ್ನು ಪಡೆಯಲು ಬೇಕಾದಂಥ ಚುರುಕುತನವನ್ನು, ಜಾಣ್ಮೆಯನ್ನು ನೀಡಿರಿ. ಸ್ವಾಮಿ ಯೇಸುವೆ, ಅವರೆಲ್ಲರನ್ನು ಹರಸಿರಿ. ಕರ್ತರಾದ ದೇವರೇ, ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.